ವಿಶ್ವದಲ್ಲಿ ರಿಟೇಲ್ ಚೈನ್ನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಮತ್ತು ಅತಿದೊಡ್ಡ ಆಭರಣಗಳ ಸಂಸ್ಥೆಯಾಗಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಭಾರತ ಮತ್ತು ವಿದೇಶಗಳಲ್ಲಿ ತನ್ನ ಮೆಗಾ ವಿಸ್ತರಣಾ ಯೋಜನೆಯನ್ನು ಪ್ರಕಟಿಸಿದೆ. ಈ ಯೋಜನೆಯ ಪ್ರಕಾರ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಭಾರತದಲ್ಲಿ ಹೊಸದಾಗಿ 13 ಶೋರೂಂಗಳು ಮತ್ತು ಇತರೆ ದೇಶಗಳಲ್ಲಿ 6 ಶೋರೂಂಗಳನ್ನು ಆರಂಭಿಸಲಿದೆ. ಆಭರಣಗಳಲ್ಲಿ ಅತಿ ದೊಡ್ಡ ಸಂಸ್ಥೆಯಾಗಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ 3 ತಿಂಗಳಲ್ಲಿ ಹೊಸ ಶೋರೂಂಗಳು ಆರಂಭವಾಗಲಿದ್ದು, ಸದ್ಯದಲ್ಲಿಯೇ ಸ್ಟೋರ್ಗಳ ಆರಂಭದ ದಿನಾಂಕಗಳನ್ನು ಪ್ರಕಟಿಸಲಾಗುತ್ತದೆ. ನಗರ ಮತ್ತು ಪಟ್ಟಣಗಳಲ್ಲಿ ಹೊಸ ಶೋರೂಂಗಳನ್ನು ಆರಂಭಿಸುವ ಹೆಜ್ಜೆಯನ್ನ ಇಡುತ್ತಿದೆ. ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ಸ್ ವಿಶ್ವದ ಅತಿ ದೊಡ್ಡ ಗೋಲ್ಡ್ ರಿಟೇಲ್ ಚೈನ್ ಆಗುವ ನಿಟ್ಟಿನಲ್ಲಿ ಈ ವಿಸ್ತರಣೆಯನ್ನು ಮಾಡಲಾಗುತ್ತಿದೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಶ್ವದ ಅತಿ ದೊಡ್ಡ ರಿಟೇಲ್ ಚೈನ್ ಆಗಲು ಅಗತ್ಯವಾದ ಜಾಗತಿಕ ವ್ಯವಹಾರಗಳನ್ನು ಚುರುಕುಗೊಳಿಸುತ್ತಿದೆ. ಪ್ರಸ್ತುತ ಕಂಪನಿಯು 10 ದೇಶಗಳಲ್ಲಿ 260ಕ್ಕೂ ಹೆಚ್ಚು ಶೋರೂಂಗಳನ್ನು ಹೊಂದಿದೆ. ಮುಂದಿನ 5 ವರ್ಷಗಳಲ್ಲಿ ಇದನ್ನು 3 ಪಟ್ಟು ಹೆಚ್ಚಿಸಿ ಶೋರೂಂಗಳ ಒಟ್ಟು ಸಂಖ್ಯೆಯನ್ನು 750ಕ್ಕೆ ತಲುಪುವ ಯೋಜನೆ ಹಾಕಿಕೊಂಡಿದೆ. ಭಾರತದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಚಂಡೀಗಢ, ತಮಿಳುನಾಡಿನ ಕುಂಭಕೋಣಂ, ಬಿಹಾರದ ಪಾಟ್ನಾ, ತೆಲಂಗಾಣದ ಖಮ್ಮಂ, ಉತ್ತರ ಪ್ರದೇಶದ ಲಕ್ನೋ ಮತ್ತು ಗಾಜಿಯಾಬಾದ್, ಕರ್ನಾಟಕದ ಕಮ್ಮನಹಳ್ಳಿ, ಮಧ್ಯಪ್ರದೇಶದ ಇಂದೋರ್, ಮಹಾರಾಷ್ಟ್ರದ ವಾಶಿ ಮತ್ತು ಥಾಣೆ, ಒಡಿಶಾದ ಭುವನೇಶ್ವರ, ದೆಹಲಿಯ ದ್ವಾರಕಾ ಹಾಗೂ ಆಂಧ್ರಪ್ರದೇಶದ ಶ್ರೀಕಾಕುಳಂನಲ್ಲಿ ಮುಂದಿನ 3 ತಿಂಗಳಲ್ಲಿ ತನ್ನ ಹೊಸ ಶೋರೂಂಗಳನ್ನು ಆರಂಭಿಸಲಿದೆ. ವಿದೇಶಗಳಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸುವ ಭಾಗವಾಗಿ ಕಂಪನಿಯು ಮಲೇಷ್ಯಾ, ಬಾಂಗ್ಲಾದೇಶ, ಸಿಂಗಾಪುರ, ಯುಎಇ, ಸೌದಿ ಅರೇಬಿಯಾ, ಓಮನ್ ಮತ್ತು ಕತಾರ್ನಲ್ಲಿ ಹೊಸ ಶೋರೂಂಗಳನ್ನು ಆರಂಭಿಸಲಿದೆ. ಶೋರೂಂಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಕಂಪನಿಯು ಆಭರಣ ತಯಾರಕರ ಘಟಕಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಪ್ರಸ್ತುತ ಕಂಪನಿ ಕೋಲ್ಕತಾ, ಹೈದರಾಬಾದ್, ಮುಂಬೈ, ಬೆಂಗಳೂರು ಮತ್ತು ಕೊಯಮತ್ತೂರಿನಲ್ಲಿ ಆಭರಣ ತಯಾರಕ ಘಟಕಗಳನ್ನು ಹೊಂದಿದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ರಾಜ್ಯ ಸರ್ಕಾರಗಳು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹಿಸುತ್ತಿವೆ. ಈ ಎಲ್ಲ ಅಂಶಗಳಿಂದ ರಾಜ್ಯ ಸರ್ಕಾರಗಳು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ವಿಶೇಷ ಆದ್ಯತೆಯನ್ನ ನೀಡುತ್ತಿವೆ. ಇನ್ನು ಕಂಪನಿಯ ಒಟ್ಟು ಲಾಭದಲ್ಲಿ 5% ಹಣವನ್ನು ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಬಡವರ ವಸತಿ ಹಾಗೂ ಪರಿಸರ ರಕ್ಷಣೆಯಂತಹ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.